ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ನಾವು ಮಾಡ್ತಿದ್ದೀವಿ ಚಿಕನ್ ಸುಕ್ಕ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 kg ಚಿಕನ್ನು, 2 ಈರುಳ್ಳಿ, 3 ಟೊಮೆಟೊ, ಸ್ವಲ್ಪ ಕರಿಬೇವು ಒಗ್ಗರಣೆಗೆ, ಗ್ರೈಂಡ್ ಮಾಡಲಿಕ್ಕೆ 20 ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತ್ಯ 1 ಸ್ಪೂನು, ಕೊತ್ತಂಬರಿ ಸ್ವಲ್ಪ ಜಾಸ್ತಿ 2 ಸ್ಪೂನ್ 2.5 ಸ್ಪೂನ್ ಬೇಕು. ಈಗ ಒಂದು ಮಿಕ್ಸ್ ಜಾರಲ್ಲಿ ಕಾಯಿ ತುರಿ ಹಾಕುವ, ತೆಂಗಿನಕಾಯಿ. ಇದು ಪುಡಿ ಮಾಡಿ, ಇದು ನೀರು ಹಾಕಲಿಕ್ಕಿಲ್ಲ, ಹಾಗೆಯೇ ಗ್ರೈಂಡ್ ಮಾಡುವ. ಈಗ ಒಂದು ಕಡೆಗೆ ಎಣ್ಣೆ ಹಾಕುವ, ತೆಂಗಿನ ಎಣ್ಣೆ ಫ್ರೈ ಮಾಡಲಿಕ್ಕೆ. ಇದು ಈಗ ನೀರುಳ್ಳಿ ಹಾಕುವ, ಈಗ ಕರಿಬೇವು ಹಾಕುವ. ಚೆನ್ನಾಗಿ ಫ್ರೈ ಮಾಡುವ ಚೆನ್ನಾಗಿ. ಈಗ ಇದಾಯಿತು, ಇಷ್ಟು ಗ್ರೈಂಡ್ ಆಗಬೇಕು ಕಾಯಿ. ಇನ್ನು ಅದೇ ಮಿಕ್ಸ್ ಜಾರಿಗೆ ಎಲ್ಲ ಮೆಣಸು ಫ್ರೈ ಮಾಡೋದೆಲ್ಲ ಹಾಕುವ. ಇದು ಸಾಸಿವೆ, ಜೀರಿಗೆ ಇದೆಲ್ಲ ಹಾಕುವ. ಕೊತ್ತಂಬರಿ ಹಾಕುವ. ಈಗ ಟೊಮೆಟೊ ಹಾಕುವ. ಅರ್ಧ ಸ್ಪೂನು ಅರಶಿನ ಹಾಕುವ. ಈಗ ಇದು ನೀರು ಹಾಕಿ ಗ್ರೈಂಡ್ ಮಾಡುವ. ಸ್ವಲ್ಪ 1/4 ಲೋಟದಷ್ಟು ನೀರು ಹಾಕುವ ಇದಕ್ಕೆ. ಈಗ ಇದಕ್ಕೆ ಚಿಕನ್ ಹಾಕುವ. ಈಗ ಗ್ರೈಂಡ್ ಮಾಡಿದ ಮಸಾಲೆ ಇದಕ್ಕೆ ಹಾಕುವ. ಈಗ ಗ್ರೈಂಡ್ ಮಾಡಿದ ನೀರು ಹಾಕುವ ಇದಕ್ಕೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಈಗ 1 ಸ್ಪೂನ್ ಉಪ್ಪು ಹಾಕುವ. ಇದಕ್ಕೆ 1.5 ಸ್ಪೂನ್ ಹಾಕುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಒಂದು 10 ನಿಮಿಷ ಬೇಯಲು ಬಿಡುವ. ಈಗ ಇದಾಗಿದೆ ಅಂತ ನೋಡುವ. ಈಗ ಬೆಂದಿದೆ ಇದು. ಈಗ ಅದು ಬೆಂದಿದೆ ಅಂತ ಅರ್ಥ. ಕಾಯಿ ಹಾಕುವ ಇನ್ನು. ಈಗ ಕಾಯಿ ತುರಿ ಹಾಕುವ. ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದು ರೆಡಿ ಆಯಿತು ಚಿಕನ್ ಸುಕ್ಕ. ಇನ್ನು ಗ್ಯಾಸ್ ಆಫ್ ಮಾಡುವ. ಈಗ ರೆಡಿಯಾಗಿದೆ ಚಿಕನ್ ಸುಕ್ಕ. ನೋಡಿ, ಒಳ್ಳೆಯಾಗಿದೆ. ಒಳ್ಳೆ ಟೇಸ್ಟ್ ಆಗ್ತದೆ ಚಿಕನ್ ಸುಕ್ಕ. ಇದು ಪರೋಟದಲ್ಲಿ ತಿನ್ಬೋದು, ಚಪಾತಿ, ಅನ್ನದೊಟ್ಟಿಗೆ ತಿನ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂದರೆ ಬಾಯ್ ಫ್ರೆಂಡ್ಸ್.